ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ತಸ್ಲಿಮಾ, ಉಪಮೇಯರ್ ಶ್ರೀಧರ್, ಸದಸ್ಯರು ಸಮೀರ್ ಗುರುವಾರ ಮಧ್ಯಾಹ್ನ ಉಳ್ಳಾಲ ದರ್ಗಾಗೆ ಭೇಟಿ ಕೊಟ್ಟು ಚಾದರ್ ಅರ್ಪಿಸಾದ ವಿಶೇಷ ಪ್ರಾರ್ಥನೆ ಸಂದಾಯರು. बारिक फ़ी कस्बिना, बारिक फ़ी नियतिना, बारिक फ़ी मक़सदिना, अल्लाहुम्मा बारिक फ़ी ज़ियारतिना, बारिक फ़ी अहलिना, अल्लाहुम्मा बारिक फ़ी औलादिना, बारिक फ़ी कुल्लि उमूरिना बरकतन ताम्मा कमा बारकत अला इबादिका अस्सालिहीन। अल्लाहुम्मा इदफ़अ अन्ना कुल्ल बलाइन व वबाइन व मुसीबतिन व आफ़तिन व मशक्क़तिन या रब्बल आलमीन। सल्लिमना व अहलना व औलादना मिन कुल्लि आफ़तिन व मुसीबतिन या रब्बल आलमीन। सल्लिम अहलना व औलादना मिन कुल्लि मुसीबतिन व आफ़तिन या रब्बल आलमीन। रब्बना आतिना फ़िद दुनिया हसनतन व फ़िल आखिरति हसनतन व क़िना अज़ाबन नार। रब्बना तक़ब्बल मिन्ना इन्नका
السميع العليم وتب علينا إنك أنت التواب الرحيم آمين. إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا محمد وعلى آل محمد وبارك وسلم عليه سبحان ربك رب العزة عما يصفون وسلام على المرسلين والحمد لله رب العالمين. ಉಳ್ಳಾಲ ದರ್ಗಾ ಸಮಿತಿ ವತಿರ್ದು ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್, ಮೇಯರ್ ತಸ್ಲಿಮಾ, ಉಪಮೇಯರ್ ಶ್ರೀಧರ್ ಬಕ ಸದಸ್ಯರು ಸಮೀರ್ ರೇನು ಎದ್ಕೊಂಡು ಅಕ್ಲೆಗೆ ಶಾಲು ಪೊದೆತದು ಮಾನದಿಗೆ ಮಲ್ತೇರು. ಒಂದು ನಿಮಿಷ ಸರ್. ಜನಪ್ರತಿನಿಧುಲು ಆದ ತಸ್ಲಿಮಾ, ಶ್ರೀಧರ್ ಬಕ ಸಮೀರ್ ಸಮಾಜಕ್ಕೆ ಎಡ್ಡೆ ಸೇವೆನು ಒದಗಾವಾಡು. ಸೈಯದ್ ಮದನಿಯರ್ನ ಅನುಗ್ರಹಡ್ ಅಕ್ಲಿಗೆ ಎಡ್ಡೆ ಆರೋಗ್ಯ ಆಯುಷ್ಯಡ್ ಜನಕಲ್ನ ಸೇವೆ ಮಲ್ಪಡು ಪಂಡದು ದರ್ಗಾ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಹಾರೈಸಿಯರು. ನಗರ ಸಂಬಂಧಿಸಿದ ಮೇಯರ್ ತಸ್ಲೀಂ ಮೇಡಮ್ ಅವರು, ಅದೇ ರೀತಿ ಡಿಪ್ಟಿ ಮೇಯರ್ ಶ್ರೀಧರ್ ಅವರು, ಜೊತೆಯಲ್ಲಿ ಕಾರ್ಪೊರೇಟರ್ ಸಮೀರ್ ಇವತ್ತು ನಮ್ಮ ದರ್ಗಾ ಸಭಾಂಗಣಕ್ಕೆ ಜಿಯಾರತ್ಗಾಗಿ ಬಂದಿದ್ದಾರೆ. ಅವರನ್ನು ನಾನು ಉಳ್ಳಾಲ ಜುಮ್ಮಾ ಮಸ್ಜಿದ್ ಸೈಯದ್ ಮದನಿ ದರ್ಗಾ ಸಮಿತಿ ವತಿಯಿಂದ ಊರಿನ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ಕೊರೋನಾ ವೈರಸ್ಸಿನ ಕಾಲವಾಗಿರುವುದರಿಂದ ವಿಶೇಷವಾಗಿ ಸ್ವಾಗತಿಸುವಂಥ ಕಾರ್ಯಕ್ರಮ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಆದರೂ ಈ ಒಂದು ಕಾಲದಲ್ಲಿ, ಈ ಒಂದು ಸಂದರ್ಭದಲ್ಲಿ ಬಂದಂಥ ಮೇಯರ್ ಹಾಗೂ ಉಪಮೇಯರನ್ನು, ಜೊತೆಯಲ್ಲಿ ಬಂದ ಕಾರ್ಪೊರೇಟರು ಎಲ್ಲರನ್ನೂ ನಾನು ಹಾರ್ದಿಕವಾಗಿ ಸ್ವಾಗತಿಸಿ, ಮುಂದಿನ ದಿನಗಳಲ್ಲಿ ತಾವುಗಳು ಜನಪ್ರತಿನಿಧಿಯಾಗಿ ಸಮಾಜದ ಸೇವೆ ಮಾಡಲಿಕ್ಕೆ ಅಲ್ಲಾಹನು ಈ ಸೈಯದ್ ಮದನಿಯವರ ಅನುಗ್ರಹದಿಂದ ಒಂದು ಉತ್ತಮ ಆರೋಗ್ಯ ಮತ್ತು ಆಯುಷ್ಯವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ತಾನು ಮೇಯರ್ ಆಂಡ ಉಳ್ಳಾಲ ದರ್ಗಾಗೆ ಬತ್ತದು ಚಾದರ್ ಸಮರ್ಪಣೆ ಮಲ್ತದು ಪ್ರಾರ್ಥನೆ ಸಂದಾವೆ ಪಂಡದು ಪರಕೆ ಪಂಡದಿತ್ತೆ. ಆ ಪರಕೆಯನ್ನು ಪೂರೈಸವನ ಕಾಲ ಇತ್ತೆ ಕೂಡ್ದು ಬೈದಡು. ಕೊರೋನಾ ಕಾರಣಡು ಒಂತೆ ತಡ ಆಂಡು ಮಹಾಮಾರಿ ಕೊರೋನಾ ಪ್ರಪಂಚದೇ ನಾಶ ಆವಡು ದೇಶಗೆ ಎಡ್ಡೆ ಆವಡು ಪಂಡದು ಮೇಯರ್ ತಸ್ಲಿಮಾ ತೆರಿಪಾಯಿರು. ಇವತ್ತು ನಾನು ಮೈಸೂರು ಮೇಯರ್ ಪ್ರಥಮ ಪ್ರಜೆ ಆಗಿತ್ತು. ಈ ಸೈಯದ್ ಮದನಿಯಿಂದ ಮೇಯರ್ ಆಗೋಕ್ಕಿಂತ ಮುಂಚೆ ನಾವು ಬಂದು ನೋಡ್ಕೊಂಡು ಹೋಗಿದ್ದೆ. ಸೊ ಅವತ್ತು ನಾನು ಇಲ್ಲಿ ಪ್ರೇಯರ್ ಮಾಡ್ಕೊಂಡು ಹೋಗಿದ್ದೆ, ನಾನು ಮೇಯರ್ ಆಗಿದ ತಕ್ಷಣ ನಾನು ಬರ್ತೀನಿ ಅಂತ. ಸೊ ಈ ಕೊರೋನಾ ಬಂದು ನನಗೆ ಒಂಚೂರು ಲೇಟಾಗಿ ಬಂದಿದ್ದೀನಿ. ಇಲ್ಲಿ ಬಂದಾದಮೇಲೆ ಈ ಸಮಿತಿ ಅಧ್ಯಕ್ಷರು, ಅವರಿಗೆಲ್ಲ ಸದಸ್ಯರು, ನನಗೆ ಮತ್ತು ಡೆಪ್ಟಿ ಮೇಯರ್ಗೆ ಮತ್ತು ನಮ್ಮ ಎಲ್ಲ ಸದಸ್ಯರಿಗೆ ತುಂಬ ಗೌರವಿಸಿದ್ದಾರೆ. ಒಂದು ಶಾಲೆಲ್ಲ ಹಾಕಿ ಗೌರವಿಸಿದ್ದಾರೆ. ಈಗ ಏನು ಕೊರೋನಾ ಬಂದಿದೆ, ಇದನ್ನು ಮುಕ್ತಿ ಬೇಗ ಸಿಗಲಿ ಅಂತ ನಾನಿವತ್ತು ಇಲ್ಲಿ ಬಂದು ಕೂಡ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಚಾನಲ್ ಮುಖಾಂತರ ತಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಏನೇನು ಸೇಫ್ಟಿ ಮೆಜರ್ಮೆಂಟ್ ಇದೆ ಅದನ್ನು ದಯವಿಟ್ಟು ತಗೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು, ಸ್ಯಾನಿಟೈಸರ್ ಹಚ್ಕೊಂಡು, ಮಾಸ್ಕ್ ಹಾಕ್ಕೊಂಡು ಎಲ್ಲ ಸೇಫ್ ಆಗಿರಿ ಅಂತ ಇಷ್ಟ. ಉಳ್ಳಾಲ ದರ್ಗಾಗೆ ಭೇಟಿ ಕೊರ್ನವು ಮನಸ್ಸಿಗೆ ಸಂತೋಷನ ಕೊಡ್ತುಂಡು. ದರ್ಗಾ ಸಮಿತಿದಕ್ಕಲು ತಂಕ್ಲೆಯನ್ನು ಗೌರವಿಸಾದು ಪ್ರೀತಿನು ತೋಜಾದೇರು. ಅಕ್ಲೆಗೆ ಉಡಲ್ದಿಂಜಿನ ಅಭಿನಂದನೆಲು. ಅಂಚನೆ ಪ್ರಪಂಚಗೆ ಒಕ್ಕರಿಸಾದು ಪುನಃ ಮಹಾಮಾರಿ ಕೊರೋನಾ ನಾಶ ಆದ ಮಾತೆರೆಗಳ ಎಡ್ಡೆ ಆವಡು ಪಂಡದು ಪ್ರಾರ್ಥನೆ ಸಂದಾದ ಪಂಡದು ಉಪಮೇಯರ್ ಶ್ರೀಧರ್ ತೆರಿಪಾಯರು. ಇವತ್ತೇನು ಉಳ್ಳಾಲಕ್ಕೆ ಭೇಟಿ ನೀಡಿದ್ದೀವಿ ಮೇಯರು ಹಾಗೂ ನನ್ನ ಫ್ರೆಂಡ್ ಕಾರ್ಪೊರೇಟರ್ ಸಮಿ. ನಾನು ಅವಾಗವಾಗ ಮೇಯರು ಹಾಗೂ ಕಾರ್ಪೊರೇಟರ್ ಸಮಿ ಅವರು ಈ ದರ್ಗಾ ಬಗ್ಗೆ ಕೇಳ್ತಾಯಿದ್ರು. ನಾನಿದು ಎಂಟ್ರೆನ್ಸ್ ಆಗ್ತಿದ್ದಂಗೆ ಒಂದು ಮನಸ್ಸಲ್ಲಿ ಒಂದು ಖುಷಿ ಥರ ಕಾಣ್ತಿದ್ವಿ, ಯಾಕಂದರೆ ಇಷ್ಟು ಚೆನ್ನಾಗಿ ಈ ದರ್ಗಾ ಇದೆ ಅಂತ. ನಾನು ಆಲ್ರೆಡಿ ಮೇಯರ್ ಜೊತೆ ಒಂದು 4-5 ದರ್ಗಾಗೆ ಹೋಗಿದ್ದೀನಿ. ಇಲ್ಲಿ ಬಂದು ನಾನು ಪ್ರೇಯರ್ ಮಾಡಿದ್ದೀನಿ. ಆದಷ್ಟು ಬೇಗನೆ ಈ ಕರೋನಾ ಒಂದು ಈ
ನಮ್ಮ ಈ ಪ್ರಪಂಚದಿಂದನೇ ದೂರ ಆಗಲಿ ಅಂತ ಇಲ್ಲಿ ಬಂದು ನನಗೀಗ ಅಧ್ಯಕ್ಷರು ಹಾಗೂ ಎಲ್ಲ ಕಮಿಟಿ ಮೆಂಬರು ಈ ಒಂದು ಗೌರವ ಕೊಟ್ಟಿರೋದಕ್ಕೆ ತುಂಬ ಹೃದಯದಿಂದ ಅಭಿನಂದಿಸ್ತೀನಿ ಸರ್. ಉಳ್ಳಾಲ ಸೈಯದ್ ಮದನಿ ದರ್ಗಾ ಉಪಾಧ್ಯಕ್ಷರು ಹಾಜಿ ಬಾಬಾ ಮೊಹಮ್ಮದ್, ಸದಸ್ಯರು ಹಸನಬ್ಬ, ಮಯ್ಯದಿ ಕೋಡಿ, ಕಾಂಗ್ರೆಸ್ ವಕ್ತಾರರು, ದರ್ಗಾ ಸದಸ್ಯರು ಫಾರೂಕ್ ಉಳ್ಳಾಲ್ ಈ ಪೊರ್ತು ಒಟ್ಟಿಗೆ ಇದ್ದರು.